ಉಡುಪಿ ಜಿಲ್ಲೆಯ ಮಲ್ಪೆ ಕಲ್ಮಾಡಿಯ ಯುವತಿಯೋರ್ವಳು ನೇಣಿಗೆ ಶರಣಾದ ಘಟನೆಯೊಂದು ಬೆಳಕಿಗೆ ಬಂದಿದೆ. ಹೋಟೆಲ್ನಲ್ಲಿ ಉದ್ಯೋಗಿಯಾಗಿದ್ದು ಮಾಡೆಲಿಂಗ್ನಲ್ಲಿ ಆಸಕ್ತಿ ಹೊಂದಿದ್ದ 27 ವರ್ಷದ ಕೃತಿ ಬಂಗೇರ ಆತ್ಮಹತ್ಯೆ ಮಾಡಿಕೊಂಡ ಯುವತಿ. ತಾಯಿ ಮತ್ತು ಸಹೋದರಿಯೊಂದಿಗೆ ಕಲ್ಮಾಡಿಯ ಮನೆಯಲ್ಲಿ ವಾಸವಿದ್ದ ಕೃತಿ ಬಂಗೇರ ಮನೆಯ ಕೊಠಡಿಯಲ್ಲಿ ಚೂಡಿದಾರದ ಶಾಲಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಕುಟುಂಬಸ್ಥರು ಈಕೆ ಕಳೆದ ಕೆಲವು ದಿನಗಳಿಂದ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದಳು ಎಂದು ತಿಳಿಸಿದ್ದು, ಈ ಸಂಬಂಧ ಸಹೋದರಿ ನೀಡಿದ ದೂರಿನಂತೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆತ್ಮಹತ್ಯೆಗೆ ನೈಜ ಕಾರಣವೇನೆಂದು ತನಿಖೆಯ ಬಳಿಕ ಗೊತ್ತಾಗಲಿದೆ. ಮಿತ್ತ ಲಾಕ್ ಮಾಡಿದೆ. ಒಂದು ಲಾಕ್ ಮಿತ್ತ ಲಾಕ್ ಆಗ ಬರ್ತಾರೆ ಹೊರಗಂತ ಅರ್ಪೋಲೆ ಬಂದಿದೆ ಅಂದೆ ಏನಾಗ್ತದೆ ಅಸಲ ಬಂಡ ಹತ್ರ ಮಂಡಿರ ಲೈಕ್ ಅಸ ಅದು ಓದುರತ ಆ ಬಿಜಾ ಏನು ಗೊತ್ತು ಸುರೇಶ್? ಒಂದು ಲಾಕ್ ಸ್ವಲ್ಪ ಲಾಕ್ ಅರ್ಪರ ಆಪೂಜೆ ऐसे ಬಂಡ ಮಿತ್ತ ಲಾಕ್ ಮಾಡಿದೆ. ಒಂದು ಲಾಕ್ ಮಿತ್ತ ಲಾಕ್ ಆಗ ಬರ್ತಾರೆ ಹೊರಗಂತ ಅರ್ಪೋಲೆ ಬಂದಿದೆ ಅಂದೆ ಏನಾಗ್ತದೆ ಅಸಲ ಬಂಡ ಹತ್ರ ಮಂಡಿರ ಲೈಕ್ ಅಸ ಅದು ಓದುರತ ಆ ಬಿಜಾ ಏನು ಗೊತ್ತು ಸುರೇಶ್? ಒಂದು ಲಾಕ್ ಸ್ವಲ್ಪ ಲಾಕ್ ಅರ್ಪರ ಆಪೂಜೆ ऐसे ಬಂಡ